ನಾವು ಬಂದಿದ್ದೀವಿ ಮೇಲುಕೋಟೆ ಚೆಲುವರಾಯ ಸ್ವಾಮಿ ಟೆಂಪಲ್ಗೆ. ಓಹ್ ಏನು ಟ್ಯಾಲೆಂಟ್ ಗುರು. Once more. ನಾನು ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸಸ್ ನೋಡಿಲ್ಲ. ಸೊ ಇವತ್ತು ಮೇಲುಕೋಟೆಗೆ ಬಂದಿದ್ದು ತುಂಬಾ ಅಂದರೆ ತುಂಬ ಖುಷಿ ಆಯ್ತು. ಅಲ್ಲಿಂದನೂ ಇಲ್ಲಿ ನಿಂತ್ಕೊಂಡು ಕೆಳಗಡೆ ಇರೋರು ಫೋಟೋ ನೋಡಿ. ನಾವಿಲ್ಲಿ ಮೇಲೆ ಬಂದು ನಿಂತಿದ್ದೀವಿ, ಅಲ್ಲಿ ಕೆಳಗಡೆ ಇರೋರು ಇಲ್ಲಿ ಮೇಲೆ ನಿಂತ್ಕೊಂಡಿರೋರು ಫೋಟೋ ತೆಗಿತಾ ಇದ್ದಾರೆ. ಹಂಗೆ ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ಹೌದು, ನಾವು ತುಂಬ ಚೆನ್ನಾಗಿದ್ದೀವಿ. ಯಾಕಂದರೆ ನಾವು ಇಂಡಿಯಾದಲ್ಲಿದ್ದೀವಲ್ಲ, ಅದಕ್ಕೆ. ಈಗ ಎಲ್ಲಿದ್ದೀವಿ? ನಾವಿದ್ದೀವಿ ಎಂತ ಇದು ಮೇಲುಕೋಟೆ ಚೆಲು. ನಾವು ಬಂದಿದ್ದೀವಿ ಮೇಲುಕೋಟೆ ಚೆಲುವರಾಯ ಸ್ವಾಮಿ ಟೆಂಪಲ್ಗೆ. ಟೆಂಪಲ್ ದರ್ಶನ ಆಯಿತು. ಇವಾಗ ಕಲ್ಯಾಣಿಯಲ್ಲಿ ಬಂದು ಕುತ್ಕೊಂಡಿದ್ದೀವಿ. ತುಂಬ ಟೈಮ್ ಆಗಿತ್ತು ಈ ಥರ ಒಂದು ಕಲ್ಯಾಣಿ ಎಲ್ಲ ಬಂದು. ಸೊ ಖುಷಿ ಆಯ್ತು ಇವತ್ತು ಬಂದಿದ್ದು. ಎಲ್ಲರೂ ಬಂದಿದ್ದೀವಿ, ಅಪ್ಪ ಅಮ್ಮ ಅಕ್ಕ ಬಾವ ಇಬ್ಬರು, ಇವರಿಬ್ಬರು ಎಲ್ಲ ನೋಡಿ. ಇಲ್ಲಿ ಕಲ್ಲಿದೆ, ನಾನು ಕಾಲು ಹಚ್ಚಾಕ್ತೀನಿ ಅಮ್ಮ. ಸೊ ಅಮ್ಮನ ಕಾಲಿಗೆ ಹಚ್ಚತ್ತೆ. ಫಿಶ್ ಇದೆ ಇಲ್ಲಿ, ಸೊ ಕಾಲು ಹಾಕೊಂಡು ಕೂತಿದ್ದೀವಿ. ಆಗ್ತಿಲ್ಲ ಆದ್ರೆ ಇಟ್ಕೊಂಡಿದೆ ನೋಡ ನಾನು. ಅದಕ್ಕಿಂತ ದೊಡ್ಡದಿದೆ ಅದು ಅಲ್ಲ ರೇಂಜ್. ಚೆನ್ನಾಗಿದೆಯಾ ಮಂಕಿ? ಎಲ್ಲಿ ಹೋಗ್ತಾ ಇರೋದು ರೇಂಜ್ ಈಗ ನೀನು? ರಾಜಗೋಪುರ ಏನು ಹೇಳು? ರಾಯಗೋಪುರನಾ? ರಾಯಗೋಪುರ ರಾಜಗೋಪುರನಾ? ರಾಯಗೋಪುರ. ಅಲ್ಲಿಂದನೂ ಇಲ್ಲಿ ನಿಂತ್ಕೊಂಡು ಕೆಳಗಡೆ ಇರೋರು ಫೋಟೋ ನೋಡಿ. ನಾವಿಲ್ಲಿ ಮೇಲೆ ಬಂದು ನಿಂತಿದ್ದೀವಿ, ಅಲ್ಲಿ ಕೆಳಗಡೆ ಇರೋರು ಇಲ್ಲಿ ಮೇಲೆ ನಿಂತ್ಕೊಂಡಿರೋರು ಫೋಟೋ ತೆಗಿತಾ ಇದ್ದಾರೆ. ಏನು ಫೋಟೋ ಹುಚ್ಚಂದ್ರೆ ಈ ಜನಗಳಿಗೆ ಅಲ್ವಾ ಸುಭಾಷ್? ಈ ಹುಡುಗ ಇದ್ದಾನೆ ನೋಡು, ಈ ಹುಡುಗ ನೋಡು, ಇವನಿಗೆ ಫೋಟೋದ್ ಸ್ವಲ್ಪನೂ ಕ್ರೇಜ್ ಇಲ್ಲ. ತೆಗುವಂದ್ರೆ ಬೇಡ ಬೇಡ ಅಂತ ಹೇಳ್ತಾನೆ. ಇವನಿಗೆ ತೆಗಿಯೋ ಹುಚ್ಚು, ತೆಗ್ಸ್ಕೊಳ್ಳೋ ಹುಚ್ಚಿಲ್ಲ. ಇವನೇ ತೆಗಿಬೇಕು. ಇವನಿಗೆ ಬೇಡವೇ ಬೇಡ ಯಾವುದು ಅಲ್ಲ. ಇಷ್ಟು ಚೆನ್ನಾಗಿದೆ ಅಲ್ವಾ? ಒಂದೊಂದು ಪ್ಲೇಸಸ್ ಆಕ್ಚುಲಿ ಇರುತ್ತೆ, ನಾವು ನೋಡೇ ಇರಲ್ಲ. ನಾನು ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸಸ್ ನೋಡಿಲ್ಲ. ಸೊ ಇವತ್ತು ಮೇಲುಕೋಟೆಗೆ ಬಂದಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಲ್ಲ ರೇಂಜ್? ಸೊ ಇಲ್ಲಿಂದ ಅಷ್ಟು ದೂರದಲ್ಲಿ ಟೆಂಪಲ್ ಬೇರೆ ಕಾಣಿಸ್ತಾ ಇದೆ. ಒಂದು ರಾಶಿ ಫೋಟೋ ತೆಗೆಸ್ಕೊಂಡಿದ್ದೀವಿ. ಅದನ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವಿನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ. ಇಲ್ಲಿ ಇವಾಗ ಲಿಂಕ್ ಕೊಡ್ತಾ ಇದ್ದೀನಿ. ಕೆಳಗಡೆ ನೋಡಿ, ಮೆಲ್ಲ ಮೆಲ್ಲ. ಮೆಲ್ಲ ಹೇಳಿಮ್ಮ.
ಗೋಲಿ ಸೋಡಾ ಚೆನ್ನಾಗಿದೆಯಾ ಸುಭಾಷ್? ಚೆನ್ನಾಗಿದೆಯಾ? ಮಂಗಗಳನ್ನು ನೋಡಿ ಎಷ್ಟು ದಿನ ಆಗಿತ್ತು. ಅಂತ ಹೇಳುದು ಇದಕ್ಕೆ. ಓಹೋ ಏನು ಟ್ಯಾಲೆಂಟ್ ಗುರು. Once more. ಹೇಳಿದ್ದಕ್ಕೆ ನೋಡಿ ಮತ್ತೆ ಹೋಯ್ತು ಒನ್ಸ್ ಮೋರ್ ಅಂತ. ನೋಡೋಣ ಈಗ ಇನ್ನೊಂದ್ಸರಿ ಹೇಳಿದ್ರೆ ಹೋಗುತ್ತಾ ಅಂತ. ಸೂಪರ್. ಹಾ ಈಗ ಒನ್ಸ್ ಮೋರ್. ಅಲ್ಲ ನಿಜಾದ ಕರೆಂಟ್ ಬರೋದಿಲ್ಲ ಅದ್ರಲ್ಲಿ. ಪಾಪ ಸಾಕೋಗೋಣ ಬಾ. ಇನ್ನೊಂದು ವಾಕ್ ಮಾಡ್ತಿದ್ದಾರೆ. ನಾವು ವಾಕ್ ಮಾಡ್ತಂದ್ರೆ ಇನ್ನೊಂದು ವಾಕ್ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ಒಂದು ಮೇಲುಕೋಟೆ ಹೋಗಿತ್ತು ನಾವು ವಿಡಿಯೋ. ನಾವು ಮೇಲ್ಗಡೆ ಅಲ್ಲಿ ಟೆಂಪಲ್ಗೆ ಹೋಗಿಲ್ಲ, ನಾವು ಸ್ವಲ್ಪ ಟೈಮ್ ಇದ್ದಿದ್ದು. ಸೊ ಹಾಗಾಗಿ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ ಮಾತ್ರ ಅಲ್ಲಿ ಹೋಗಿ ಚೆಲುವರಾಯ ಸ್ವಾಮಿ ಟೆಂಪಲ್ ಹೋಗಿ ಕಲ್ಯಾಣಿ ಎಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ಗೊತ್ತೇ ಇದೆ ನಾವು ಪುತ್ತೂರಲ್ಲಿದ್ದೀವಿ. ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು, ಫುಲ್ ಇಲ್ಲಿ ಬಿಸಿಲಲ್ವಾ. ಇವತ್ತು 37 ಡಿಗ್ರಿ ಇತ್ತು. ಸೊ ಫುಲ್ಲು ಸೆಕೆ ಆಗಿ ಮುಖ ಎಲ್ಲ ಈ ಥರ ಆಗಿದೆ ನಮ್ಮದು. ಯಾ ಆ್ಯಂಡ್ ಅದಾದಮೇಲೆ ಇಲ್ಲೂ ನಾವು ಊರಲ್ಲಿ ಇವಾಗ ತುಂಬ ಕಡೆ ಹೋಗಿ ಬಂದ್ವಿ. ನಮ್ಮದು ಕಾರ್ಕಳ ಕಡೆ, ಉಡುಪಿ ಕಾರ್ಕಳ ಕಡೆ ಹೊಸ ಟೆಂಪಲ್ಸ್ ಎಲ್ಲ ನಮ್ಮದು ಜೈನ್ ಟೆಂಪಲ್ ಸುಮಾರಾಗಿತ್ತು, ಅಲ್ಲೆಲ್ಲ ಹೋಗಿ ಆಮೇಲೆ ನೆನ್ನೆ ಅಷ್ಟೇ ಬಂದ್ವಿ ಶಿವಮೊಗ್ಗ ಕಡೆಯಿಂದ. ತೀರ್ಥಹಳ್ಳಿ ಕಡೆನೂ ನಮ್ಮದು ಹುಂಚ ಅಂತ ಅಲ್ಲೆಲ್ಲ ಒಂದು ನಮ್ಮದು ಜೈನ್ ಟೆಂಪಲ್ ಇದೆ ಫೇಮಸ್. ಮತ್ತು NR ಪುರ ಕಡೆ ಎಲ್ಲ ಹೋಗಿ ಬಂದ್ವಿ. ಸೊ ಫುಲ್ ಟ್ರಾವೆಲ್ ಆಗಿ ನಾವು ಹೋಗೋ ಟೆಂಪಲ್ ಎಲ್ಲ ಅಲ್ಲಿ ತೀರ್ಥಹಳ್ಳಿಯಿಂದನೂ ಮುಂದೆ ಇದ್ದಿದ್ದರಿಂದ ನಾವು ಆಗುಂಬೆ ಘಾಟ್ ಸೆಕ್ಷನ್ ಮೂಲಕ ಹೋಗಿದ್ದು. ಸೊ ಹಾಗಾಗಿ ಆಗುಂಬೆ ಘಾಟ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ರೇಯಾನ್ಸ್ಗೂ ಇಷ್ಟ ಆಯಿತು ಅದೆಲ್ಲ ನೋಡಿದ್ದು. ಹಾಗೆ ಸಾಂಗ್ ಕೂಡ ನೆನಪಾಯಿತು, ಆಗುಂಬೆಯ ಪ್ರೇಮ ಸಂಜೆಯ ಅಂತ. ಸೊ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದು ಕುಂದಾದ್ರಿ ಬೆಟ್ಟಕ್ಕೆ. ಅಂದರೆ ಇದೊಂದು ಆಗುಂಬೆ ಮತ್ತು ತೀರ್ಥಹಳ್ಳಿ ಮಧ್ಯದಲ್ಲಿ ಸಿಗುತ್ತೆ, ಕುಂದಾದ್ರಿ ಅಂತ. ಇಲ್ಲೂ ಒಂದು ನಮ್ಮದು ಒಂದು ಫೇಮಸ್ ಜೈನ್ ಟೆಂಪಲ್ ಇದೆ. ತುಂಬ ವರ್ಷ ಹಳೇದು, 2-2.5 ಸಾವಿರ ವರ್ಷ ಹಳೇ ಟೆಂಪಲ್ ಇದು. ಸೊ ಇಲ್ಲಿನೂ ಒಂದು ವಿಸಿಟ್ ಮಾಡಿ. ಆ್ಯಂಡ್ ಇದು ಒಂದು ವಿಶೇಷತೆ ಈ ಒಂದು ಟೆಂಪಲ್ ಇದ್ದು ಅಂದರೆ ಇದು ಏನಿದೆ ನಾವು ಬಗ್ಕೊಂಡು ಹೋಗಬೇಕು. ಅಲ್ಲಿ ಫುಲ್ಲು ಹೀಗೆ ನಾವು ಉದ್ದ ಹೈಟ್ ಏನಿದೆ ಆ ಹೈಟಲ್ಲೇ ಹೋಗೋಕ್ಕಾಗಲ್ಲ. ಒಳಗಡೆ ಹೋಗಬೇಕು ಅಂದರೆ ರೇಯಾನ್ಶ್ ಹೈಟಲ್ಲಿತ್ತು ಆ ಬಾಗಿಲು. ಸೊ ಒಳಗಡೆ ಹೋಗಬೇಕು ಅಂದರೆ ನಾವು ಬಗ್ಗಿ ಹೋಗಬೇಕು ಒಳಗಡೆ. ಇದು ತುಂಬ ಹಳೆಯ ಒಂದು ಮೂರ್ತಿ ಇಲ್ಲಿ ಇರೋದು ಕೂಡ. ಸೊ ಇದನ್ನು ಒಂದು ವಿಸಿಟ್ ಮಾಡಿದ್ವಿ. ನಾನು ಇಲ್ಲಿ ತನಕ ಹೋಗಿರಲಿಲ್ಲ ಅಲ್ಲಿ. ಸೊ ಅದನ್ನೊಂದು ಹೋಗಿ ಅದನ್ನು ಒಂದು ತುಂಬ ಖುಷಿ ಆಯಿತು. ಅಲ್ಲಿಂದ ನಾವು ಹೋಗಿದ್ದು ಹುಂಚ ಅಂತ. ತೀರ್ಥಹಳ್ಳಿಯಿಂದ ಮುಂದೆ ಹುಂಚ ಪದ್ಮಾವತಿ ದೇವಿ ಟೆಂಪಲ್ ಇದೆ, ತುಂಬ ಒಂದು ಫೇಮಸ್ ಒಂದು ಟೆಂಪಲ್ ಇದು. ಸೊ ಅಲ್ಲೂ ಹೋದ್ವಿ. ನಾನು ಒಳಗಡೆ ಎಲ್ಲೂ ವಿಡಿಯೋ ಮಾಡಿಲ್ಲ ಟೆಂಪಲ್ದು, ಬಿಕಾಸ್ ಅಲ್ಲೆಲ್ಲ ಹೇಳಿರ್ತಾರೆ ಮಾಡಬೇಡಿ ಅಂತ. ಸೊ ಹಾಗಾಗಿ ಅದನ್ನು ಫಾಲೋ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಮಠಕ್ಕೆ ಸೇರಿದ್ದು ಒಂದು ಆನೆ ಕೂಡ ಇದೆ, ಐಶ್ವರ್ಯ ಅಂತ ಹೆಸರು. ಅದನ್ನು ನೋಡಿ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆನೆನ ಇಷ್ಟು ಹತ್ತಿರದಿಂದ ನೋಡಿ ಮುಟ್ಟಿ ಅದರ ಆಶೀರ್ವಾದ ಪಡ್ಕೊಂಡು ಎಷ್ಟೋ ಟೈಮ್ ಆಗಿತ್ತು. ಸೊ ರೇಯಾನ್ಶ್ ಅಂತೂ ಫುಲ್ ಭಯ ಪಡ್ತಾ ಇದ್ದ, ಆದರೂ ಆಶೀರ್ವಾದ ಮಾಡಿಸ್ಕೊಂಡ. ನನಗಂತೂ ಆನೆ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಒಂದು ಲವಿಂಗ್ ಒಂದು ಆ್ಯನಿಮಲ್ ಅಂತ ಹೇಳಿದ್ರೆ ಈ ಆನೆಗಳು. ತುಂಬ ಅಂದರೆ ತುಂಬ ಖುಷಿ ಆಯಿತು ಅದನ್ನು ನೋಡಿ.
ಅದು ಬಾಯಿ ಬಿಟ್ಟು ಆಶೀರ್ವಾದ ತಲೆ ಸೊಂಡ್ಲೆತ್ತಿ ಆಶೀರ್ವಾದ ಮಾಡ್ಬೇಕಾರಂತೂ ಭಯನೂ ಆಗ್ತಿತ್ತು, ಖುಷಿ ಇನ್ನೂ ಆಗ್ತಾಯಿತ್ತು. ಸೊ ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಹೋಗಿದ್ವಿ. ಸೊ ತುಂಬ ಖುಷಿ ಆಯ್ತು ಅದನ್ನಂತೂ ನೋಡಿ. ಸೊ ಫುಲ್ ಟ್ರಾವೆಲ್ ಆಗಿ 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 ಮುಖ ಎಲ್ಲ ಫುಲ್ ಡಲ್ ಆಗಿಬಿಟ್ಟಿದೆ ಇವಾಗ. ಅದ್ರ ರೇಂಜ್ಗಂತೂ ಫುಲ್ ಸುಸ್ತಾಗಿದೆ ಇವಾಗ. ಸುತ್ತಿ 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 ಅವನು ಹೇಳ್ಬಿಟ್ಟಿದ್ದಾನೆ ಇವಾಗ ಎಲ್ಲೂ ಹೋಗೋದು ಬೇಡ, ನಾವು ಮನೇಲೇ ಇರೋಣ ಅಂತಲ್ಲ ಬಾಬಾ. ಹೌದು, ಅವನಿಗೆ ಅಂದರೆ ಇವಾಗ ನಾವು ಟೆಂಪಲ್ಗೆ ಹೋಗ್ತೀವಿ ಅಂದರೆ ಹೋಗೋದು ಮತ್ತೆ ಕಾರಿಂದ ಇಳಿಯೋದು ಹತ್ತೋದು ಒಂದೊಂದು ಟೆಂಪಲ್ 2 hour ಎಲ್ಲ ಹೋಗೋದಂದ್ರೆ ಅವ್ನಿಗೆ ಇವಾಗ ಕಾರಲ್ಲಿ ಬೇಡವೇ ಬೇಡ ಆಗ್ಬಿಟ್ಟಿದೆ, ಮನೇಲೇ ಇರೋಣ ಅಂತ. ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ನಮ್ದೆಲ್ಲೂ ಇಲ್ಲ. ಇನ್ನೇನಿದ್ರು ರಿಟರ್ನ್ ನಾವು ಬೆಂಗಳೂರಿಗೆ ಹೋಗೋದು ಹೊರಡೋ ಟೈಮ್ಗೆ, ಅಲ್ಲಿ ತನಕ ಪುತ್ತೂರಲ್ಲಿ ಅಷ್ಟೇ. ಸೊ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋನ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಆ್ಯಂಡ್ ರೇಯಾನ್ಸ್ದು ಊರಲ್ಲಿ ಏನೇನು ಆ್ಯಕ್ಟಿವಿಟಿಗಳಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಅವನಿಲ್ಲಿ ಮನೇಲಿ ಕೂತ್ಕೊಂಡು ಏನೇನು ಮಾಡ್ತಾನೆ, ಅವ್ನಿಗೆ ಏನೇನು ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಬಟ್ಟೆ ರಾಶಿ ಈ ಥರ ಎಲ್ಲ ನಮ್ಗೆ ಅಲ್ಲಿ ಇಲ್ಲ ಅಲ್ವಾ. ಕೆನಡಾಲಿ ನಾವು ಏನು ಮಾಡ್ತೀವಿ, ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕಿ ಆಮೇಲೆ ಒಣಗಿಸೋದು ಡ್ರೈಯರಲ್ಲೇ ಒಣಗಿನೇ ಬರುತ್ತೆ. ಈ ಥರ ಆರಿಸೋದೆಲ್ಲ ಇಲ್ಲ ಅಲ್ಲ. ಸೊ ಅವ್ನಿಗೆ ಇಲ್ಲಿ ಅದೊಂದು ಆ್ಯಕ್ಟಿವಿಟಿ ಫುಲ್ ಖುಷಿ ಆಗುತ್ತೆ. ಬಟ್ಟೆ ಎಲ್ಲ ಹಾಕೋದು, ಆರಿಸೋದು, ಕ್ಲಿಪ್ ಹಾಕೋದು ಅದಕ್ಕೆ. ಸೊ ಅದೆಲ್ಲ ಅವ್ನಿಗೆ ಇಷ್ಟ ಆಗುತ್ತೆ. ಅದನ್ನೆಲ್ಲ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನಮ್ದು ಇಲ್ಲಿ ಏನಿರುತ್ತೆ, ಹೇಗಿದೆ ಇವಾಗ ಅಮ್ಮನ ಮನೆಯಲ್ಲಿ ಹೆಂಗಿರ್ತಾನೆ ನಮ್ಮ ರೇಯಾನ್ಸ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಅದ್ರ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಟಾಟಾ, ಬಾಯ್ ಬಾಯ್.